ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೂ ನಮಸ್ತೆ, ನಮಸ್ಕಾರ. ಸೊ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಕುಕಿಂಗ್ ಶೋ, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ, ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಹಾಗೆಯೇ ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಫಾರ್ ಹ್ಯಾಪಿನೆಸ್. ಸೊ ನಮ್ಮ ಎಲ್ಲ ಸ್ಪಾನ್ಸರ್ಸ್ನವರಿಗೂ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರೇ ಅಡುಗೆಯಲ್ಲಿ ಕೂಡ ನಿಮ್ಗೆ ಗೊತ್ತೇ ಇದೆ, ಪ್ರತಿಯೊಬ್ಬರಿಗೂ ಇಷ್ಟ ಇದೇ ಆಗತ್ತೆ ಇದೇ ಆಗಲ್ಲ ಅಂತ ಇಲ್ಲ. ಬಟ್ ಅಪರೂಪಕ್ಕೆ ಸಿಂಪಲ್ ಆದಂತಹ ಅಡುಗೆ ಮಾಡಿದ್ರು ಕೂಡ ಅದು ಕೆಲವರಿಗೆ ಇಷ್ಟ ಆಗುತ್ತೆ. ಯಾಕೆ ಗೊತ್ತಾ? ಅದು ಯಾವತ್ತೋ ನಾವು ಒಮ್ಮೆ ತಿಂದಿರ್ತೇವೆ, ಯಾವತ್ತಾದ್ರೂ ತಿನ್ಬೇಕಂತ ಒಂದು ಮನಸ್ಸಿರುತ್ತೆ. ಸೊ ಈ ತರ ಅಡುಗೆಗಳಾಗಬೇಕಾದ್ರೆ ಸಿಂಪಲ್ ರೆಸಿಪಿಯಲ್ಲಿ ಸಿಂಪಲ್ ಆಗಿ ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ. ಅಂಡ್ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸಿಂಪಲ್ ಆಗಿ ಅಡುಗೆ ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಗೆಸ್ಟ್ ಆಗಿ ಶ್ರೀಮತಿ ವೀಣಾ ವಿಜಯ್ ಅವರು ಇದ್ದಾರೆ. ಸೊ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ತುಂಬಾ ಚೆನ್ನಾಗಿದ್ದೇನೆ. ಹೇಗ್ ನಡೀತಾ ಇದೆ ಎಲ್ಲ ಕೆಲಸ ಕಾರ್ಯಗಳೆಲ್ಲ? ಈಗೇನೆ ನಡೀತಾ ಇದ್ದೆ. ಹೌದಾ? ಹೋಗಿ ಬಂದ್ರ ಊರಿಗೆ ವಿನಿ? ಊರಿಗೆ 2-3 ಸಲ ಹೋಗಿ ಬಂದ್ರಿ? ವೆರಿ ನೈಸ್. ಸೊ ಹೇಗ್ ಅನಿಸ್ತು ಎಕ್ಸ್ಪೀರಿಯನ್ಸಸ್ ಎಲ್ಲ? ಅಯ್ಯೋ ತುಂಬಾ ಲಾಂಗ್ 2 years ಆಯ್ತಲ್ಲ, ಎಲ್ಲರಿಗೆ ಊರಲ್ಲಿ ಎಲ್ಲರಿಗೂ ಖುಷಿ ಆಯ್ತು. ಏನ್ ತಕೊಂಡ್ ಬಂದ್ರಿ ನಮ್ಗೋಸ್ಕರ? ಇವತ್ತು ಈ ಸಲ ನಿಮ್ಗೆ ಕೇರಳದ ಹಪ್ಪಳನೇ ತಕೊಂಡು ಬಂದೆ. ಓ ವೆರಿ ನೈಸ್, ಸೂಪರ್. ಸೊ ಕೇರಳದ ಏನಾದ್ರೂ ಲಾಸ್ಟ್ ಟೈಮ್ ನಾನು ಹೇಳಿದೆ, ಏನಾದ್ರೂ ನೀವು ಒಂದು ಸ್ಪೆಷಲ್ ಆಗಿ ತಕೊಂಡ್ ಬರ್ಬೇಕು ಏನಾದ್ರೂ ಹೋದಾಗ ಊರಿಗೆ ಅಂತ ಹೇಳಿ. ಸೊ ಹಪ್ಪಳದದ್ದು ಏನಾದ್ರು ಮಾಡ್ತೀರಾ ಹಾಗಾದ್ರೆ ಇವತ್ತು? ಏನ್ ಅಡಿಗೆ ಹಾಗಾದ್ರೆ? ಅದರಲ್ಲಿ ಪಪ್ಪಡಂ ಚಮ್ಮಂದಿ ಅಂತ ಹೇಳ್ತೀರಿ, ಹಾಗಾದ್ರೆ ಹಪ್ಪಳ ಚಟ್ನಿ ಅಂತ. ಚಮ್ಮಂದಿ ಅಂದ್ರೆ ಚಟ್ನಿ. ಚಟ್ನಿ. ಓಕೆ ಹಪ್ಪಳದ ಚಟ್ನಿಯಾ? ಓಕೆ, ಹಪ್ಪಳನೇ ಒಂದು ಚಟ್ನಿ ತರ ಯೂಸ್ ಮಾಡೋದು ಸೈಡ್ ಅಲ್ಲಿ ಇಟ್ಕೊಂಡು. ಸೊ ಅದೇ ಅದರದೊಂದು ಚಟ್ನಿ ಅಂತ ಹೇಳ್ತಾ ಇದ್ರೆ. ಓಕೆ, ಇನ್ನೊಂದು ಮೊಟ್ಟೆ ಮಸಾಲ. ಓಕೆ, ಎಗ್ ಮಸಾಲ. ಓಕೆ ಮೇಡಮ್, ಸರಿ ಹೋಗುವ ನಮ್ಮ ಕಿಚನಿಗೆ ಬನ್ನಿ. ಎಸ್ ಮೇಡಮ್, ಹಾಗಾದ್ರೆ ಫಸ್ಟ್ ನಾವ್ ಏನ್ ಮಾಡ್ತಾ ಇರೋದು ಹಪ್ಪಳದ ಚಟ್ನಿ. ಓಕೆ ಎಸ್ ಮೇಡಮ್, ಸ್ಟಾರ್ಟ್ ಮಾಡುವ. ಹೇಗೆ? ಬಾಣಲೆ ಇಡಿ. ಓಕೆ, ನೆಕ್ಸ್ಟ್ ಸ್ವಲ್ಪ ಆಯಿಲ್ ಹಾಕಿ. ಆಯಿಲ್ ಹಾಕುದಾ? ಸ್ವಲ್ಪ ಸಾಕಲ್ಲ? ಸೊ ಮೊದಲಿಗೆ ನಾನು ಮೆಣಸು ಹಾಕ್ತೇನೆ. ಅದು ಸ್ವಲ್ಪ ಕಲರ್ ಬರಲಿಕ್ಕೆ. ಓಕೆ, ಒಂದೇ ಮೆಣಸ? ಸಾಕು, ಒಂದು ಹುಡಿ ಹಾಕ್ಲಿಕ್ಕೆ ಇದೆ. ಓಕೆ, ಅದಕ್ಕೆ ಕಾಯಿ. ಕೊಬ್ಬರಿಯಾ ಹೇಗೆ ಅಥವಾ ಕಾಯಿ? ನಾನು ಕಟ್ ಮಾಡಿದ್ದು. ಬೇಕಾದ್ರೆ ಬೆರೆಸಿ ಇಡಬಹುದು, ಅದು ಕೂಡ ಹಾಕ್ಬಹುದಲ್ವಾ? ಸ್ವಲ್ಪ ಬಿಸಿ ಆದ್ರೆ ಸಾಕು. ಓಕೆ, ಜಿಂಜರ್ ಹಾಕ್ತೇನೆ. ಶುಂಠಿ ಎಷ್ಟು? ಶುಂಠಿ ನಮ್ಮ ಖಾರಕ್ಕೆ ತಕ್ಕಂತೆ. ಓಕೆ, ಇದು ಸಾಂಬಾರ್ ಈರುಳ್ಳಿ. ಓಕೆ, ಇದ್ರದ್ದು ಟೇಸ್ಟ್ ಮೇಕರ್ ಅದೇ. ಇದೆಷ್ಟು ಬೇಕಾದ್ರೆ ಹಾಕ್ಬಹುದು. ಓಕೆ, ಕರಿ ಸೊಪ್ಪು ಹಾಕ್ತೇನೆ. ಬೇಕಾದ್ರೆ ಗಾರ್ಲಿಕ್ 2 ಗಾರ್ಲಿಕ್ ಹಾಕ್ಕೊಳ್ಬಹುದು. ಓಕೆ,
ಬಂದು ಮಾಡಿ ಸಾಕಾ? ಓಕೆ. ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಹಾಕಿ. ಮೆಣಸಿನ ಹುಡಿಯಾ? ಸೊ ಇದು ಅರುಣಾದವರ ಮೆಣಸಿನ ಹುಡಿ. ಸೊ ದಿಢೀರ್ ಪದಾರ್ಥಕ್ಕೆ ಬೇಗ ಯೂಸ್ ಆಗುತ್ತೆ. ಸಾಕಾ? ಸಾಕು ಸಾಕು. ಬೇರೆ ಏನಾದರೂ ಬೇಕಾ? ಬೇಡ. ನಾನು ಇದಕ್ಕೇನು ಉಪ್ಪು ಹಾಕ್ತೇನೆ. ಮತ್ತೆ ನೋಡಿ ಹಾಕೋ. ಓಕೆ. ಇಷ್ಟ ಇದ್ರೆ ಹುಳಿ ಹಾಕೊಳ್ಬೋದಲ್ವಾ? ಓಕೆ. ಇದು ಸ್ವಲ್ಪ ಕೋಲ್ಡ್ ಆಗಲಿ, ಆ ಟೈಮಲ್ಲಿ ನಾವು ಹಪ್ಪಳ ಕಾಯಿಸುವ. ಸರಿ. ಸೊ ಇದು ಹಾಗಾದ್ರೆ ಒಂದಕ್ಕೆ ಶಿಫ್ಟ್ ಮಾಡಲ್ಲ. ಸೊ ನೆಕ್ಸ್ಟ್ ಇದು ಸ್ವಲ್ಪ ಕೋಲ್ಡ್ ಆಗಲಿ, ಆ ಟೈಮಲ್ಲಿ ನಾವು ಹಪ್ಪಳ ಕಾಯಿಸುವ. ಸರಿ. ಓಕೆ. ಎಣ್ಣೆ ಹಾಕ್ಲಿಯಾ? ಹಾಕಿ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು ಸಾಕು. ಸೊ ಹಪ್ಪಳ ಏನು ಸ್ಪೆಷಲ್ ಏನಾದರೂ ಹಪ್ಪಳನ ನಾರ್ಮಲ್ ಹಪ್ಪಳ? ಅದು ಅಂದ್ರೆ ಹಪ್ಪಳದಲ್ಲೂ ಬೇರೆ ಬೇರೆ ಹಪ್ಪಳ ಇದೆ ಅಲ್ವಾ? ಅಲ್ಲ, ನಮ್ಮ ಊರಿದು ಹಪ್ಪಳ ಅದು. ಅದಾದ್ರೆ ಗುಳ್ಳ ಬರ್ತದಲ್ಲ ಈ ತರ. ಓಕೆ. ಅದು ಗುಳ್ಳ ಬರ್ತದೆ. ಈಗ ನಾನು ತಂದಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಟದು. ಗುಳ್ಳೆ ಬರ್ಬೋದಾ ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ಅದು ಯಾವ ಫ್ಲೇವರ್? ಅಂದ್ರೆ ಹಪ್ಪಳದಲ್ಲೂ ಬೇರೆ ಬೇರೆ ಫ್ಲೇವರ್ಸ್ ಇರುತ್ತೆ. ಉರ್ದು ದಾಲ್. ಓಕೆ. ಸೊ ಬೇರೆ ಯಾವ ಹಪ್ಪಳ ಕೂಡ ಆಗುತ್ತಾ? ಇಲ್ಲ, ಇದಕ್ಕೆ ಟೇಸ್ಟ್ ಇದೇ ಹಪ್ಪಳ. ಓಕೆ ಓಕೆ. ನನ್ನ ಸಣ್ಣ ಮಗಳದು ಫೇವರೇಟ್ ಡಿಶ್ ಅದು. ಹೌದಾ? ಓಕೆ, ವೆರಿ ನೈಸ್. ಆಗ ಅವಳು ಹೇಳಿದ್ದು, ಮಮ್ಮಿ ಹೋಗಿ ಎಲ್ಲವರಿಗೆ ಸ್ವಲ್ಪ ತೋರಿಸಿಕೊಡಿ ಅಂದ್ರೆ. ಸೊ ಹಾಗಾದ್ರೆ ಅವರಿಗೆ ಫೇವ್ರೇಟ್ ಅಂತ ಅನಿಸಿದ ಅಂದ್ರೆ ಯಂಗ್ ಜನರೇಷನ್ಗೆ ಬೇಗ ಹಿಡಿಸೋದು ಬಹಳ ಕಷ್ಟ ಅಲ್ವಾ? ಸೊ ಅವರಿಗೆ ಫೇವ್ರೇಟ್ ಅಂತ ಅನಿಸಿದ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿರಬಹುದು. ಇಷ್ಟ ಆಗ್ತದೆ ಟಿಫಿನ್ಗೆಲ್ಲ. ಹಾಕ್ಲಿಯಾ? ಹಾಕಿ. ಗ್ಯಾಸ್ ಆಫ್ ಮಾಡ್ತೇನೆ. ಈಗ ಅದು ಕೇರಳದಲ್ಲಿ ಒಂದು ಯಂಗಾಸದು ಟ್ರೆಂಡ್ ಡಿಶ್ ಅದು. ಇದ್ವಾ? ಹೌದು. ಓ, ವೆರಿ ನೈಸ್. ಓಕೆ, ನೆಕ್ಸ್ಟ್ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ. ಓಕೆ. ಸೊ ಇದು ಮಿಕ್ಸಿ ಕೂಡ ತುಂಬಾ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಇದರಲ್ಲಿ ಸಿಸ್ಟಮ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅವರು. ಯಾಕಂತ ಹೇಳಿದ್ರೆ ಕರೆಕ್ಟ್ ಲಾಕ್ ಆಗುತ್ತೆ. ಸೊ ಹೊರಗೆ ಬರುತ್ತೆ, ಚೆಲ್ಲುತ್ತೆ, ಆ ಥರ ಏನಿಲ್ಲ. ಒಳ್ಳೆ ಗ್ರೈಂಡ್ರು ಆಗುತ್ತೆ. ಗುಡ್. ನಮ್ಮ ಅಡಿಗೆ ಮನೆಯಲ್ಲಿ ಹೊಸ ಹೌದು. ಯಾಕಂತ ಹೇಳಿದ್ರೆ ಎಷ್ಟು ಬೇಗ ಅಡುಗೆ ಆಗುತ್ತೆ ಅಂಡ್ ಎಷ್ಟು ಚೆನ್ನಾಗಿ ಆಗುತ್ತೆ, ಅದಕ್ಕೆ ಅಪ್ಲಯನ್ಸಸ್ಗಳು ಕೂಡ ಹೆಲ್ಪ್ ಬೀಳುತ್ತೆ ಅಲ್ವಾ? ನಮ್ ಗ್ಯಾಸ್ ಬಂದ್ಬಿಟ್ಟು, ಮಿಕ್ಸಿ ಬಂದ್ಬಿಟ್ಟು, ಇದೆಲ್ಲವೂ ನಮ್ಗೆ ಅಡುಗೆಗೆ ಸ್ವಲ್ಪ ಹೆಲ್ಪ್ ಆಗ್ಲಿಕ್ಕೆ. ಸೊ ಇದು ಫಾಸ್ಟ್ ಆಗುತ್ತೆ ಅಂಡ್ ಚೆನ್ನಾಗೂ ಆಗುತ್ತೆ. ಆಯ್ತಾ? ನೀರ್ ಹಾಕ್ಬೇಕಾ? ಇಲ್ಲ, ಫಸ್ಟ್ ಒಮ್ಮೆ ಹುಡಿ ಮಾಡುದಾ? ಇಟ್ಕೊಳ್ಳು. ಸೊ ಇದು ಒಂದ್ ವೇಳೆ ಕರೆಕ್ಟ್ ಲಾಕ್ ಆಗದಿದ್ರೆ ಇಲ್ಲೂ ಆಗದಿರ್ಬೋದು, ಅದ್ರಲ್ಲೂ ಆಗಿರ್ಬೋದು. ಸೊ ಮಿಕ್ಸಿ ಆನೇ ಆಗಲ್ಲ. ಸೊ ಆಗ ನಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇದು ಲಾಕ್ ಆಗಿದೆಯಾ ಇಲ್ವಾ ಅಂತ ಹೇಳಿ. ಮಕ್ಕಳೆಲ್ಲ ಮುಟ್ಟಿದ್ರು ಸಹ ಹೆದರಿಕೆ ಇಲ್ಲ ಆಗೋದು. ಹೌದು. ಸೊ ಮಕ್ಕಳು ಮುಟ್ಟಿ ಅಥವಾ ಆಪರೇಟ್ ಮಾಡುವಾಗ ಮಕ್ಕಳು ಹತ್ರ ಇದ್ದಾರೆ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಇದು ಕರೆಕ್ಟ್ ಲಾಕ್ ಆದ್ರೆ ಮಾತ್ರ ಆನ್ ಆಗುತ್ತೆ. ಹೇಗೆ ಫಾಸ್ಟ್ ಆಯ್ತಾ? ಚೆನ್ನಾಗಿ ಆಯ್ತಾ? ಸೊ ಎಷ್ಟು ಒಂದು ರೇಟಿಂಗ್ಸ್ ಕೊಡ್ಬೋದು ಮೆಕಾಯ್ಗೆ? 100 ಮಾರ್ಕ್ಸ್ ಕೊಡ್ಬೋದು ಅಲ್ವಾ? ಸೂಪರ್. ನೋಡಿ, ಇದಕ್ಕೆ ಈಗ ನೀರದು ಅಗತ್ಯ ಇಲ್ಲ, ಹುಡಿ ಆಗಿದೆ. ಓಕೆ. ಸೊ ಹಾಗಾದ್ರೆ ಇದಾಯ್ತಲ್ವಾ? ರೆಡಿ. ಓಕೆ, ನೆಕ್ಸ್ಟ್ ನಾನು ಬೌಲಿಗೆ ಹಾಕ್ತೇನೆ. ಇವಾಗ ಉಪ್ಪು ಬೇಕಾದರೆ ಹಾಕ್ಬೋದು ನೋಡಿ, ಆದರೆ ಉಪ್ಪು ಸ್ವಲ್ಪ ಕಮ್ಮಿ ಹಾಕೋದು ಬೆಟರ್. ಯಾಕಂದರೆ ಹಪ್ಪಳದಲ್ಲಿ ಆಲ್ರೆಡಿ ಉಪ್ಪು ಇರುತ್ತೆ. ಹೌದು ಹೌದು ಹೌದು.
ಕೊಡಿ. ಸೊ ಇನ್ನು ಮುಂದೆ ನೆಕ್ಸ್ಟ್ ಇನ್ನು ಹಪ್ಪಳವನ್ನು ಸ್ವಲ್ಪ ಕೈಯಲ್ಲಿ ಪೌಡರ್ ಮಾಡಬೇಕು. ಓಕೆ, ಮುಟ್ಟಿದ್ರೆ ಪೌಡರ್ ಆಗ್ತದೆ. ಪುಡಿ ಮಾಡ್ಕೊಳ್ಳೋದು. ಹೌದು. ಈ ಹಪ್ಪಳ ಚಟ್ನಿ ಅಂತ ಹೇಳುವಾಗ ನಮಗೆ ಸಹ ಏನಪ್ಪ ಹಪ್ಪಳದಲ್ಲಿ ಅದೇ ಚಟ್ನಿ ನಾನು ಕೂಡ ನೋಡ್ತಾ ಇದ್ದೇನೆ ಇದು ಯಾವ ತರ ಚಟ್ನಿ ಬರುತ್ತೆ ಅಂತ ಹೇಳಿ. ಟೇಸ್ಟ್ ನೋಡುವಾಗ ನಮಗೆ ತುಂಬಾ ಖುಷಿ ಆಯ್ತು. ಸೊ ಇದು ನೀವು ಊರಿಗೆ ಹೋದಾಗ ಅಲ್ಲಿ ನೋಡಿದ್ದು? ಹೌದು. ಏನ್ ಹೇಳ್ತಾರೆ ಇದಕ್ಕೆ ಕೇರಳ ಭಾಷೆಯಲ್ಲಿ? ಪಪ್ಪಡಂ ಚಮ್ಮಂದಿ. ಪಪ್ಪಡಂ ಚಮ್ಮಂದಿ. ಚಮ್ಮಂದಿ ಚಮ್ಮಂದಿ ಸಂಬಂಧಿಕರೆಲ್ಲ ಬಂದಾಗ ಪಪ್ಪಡಂ ಚಮ್ಮಂದಿ ಮಾಡಿ ಕೊಡುದು. ಚಮ್ಮಂದಿ ಅಂದ್ರೆ ಚಟ್ನಿ. ಹಾ ಹಾ ಹಾ, ಆಗಿದೆ. ಆಗಿದೆ. ಓಕೆ, ಹುಡಿ ಆಯ್ತು. ಮಿಕ್ಸ್ ಮಾಡಿ. ಓಕೆ, ಈ ಒಂಥರ ಬೇರೆ ಬೇರೆ ಏನಾದ್ರೂ ಹಬ್ಬ ಇದ್ರೆ ಅಥವಾ ಏನಾದ್ರೂ ಪ್ರೋಗ್ರಾಮ್ ಇದ್ರೆ ಅಥವಾ ಏನಾದ್ರೂ ಸೆಲೆಬ್ರೇಷನ್ಸ್ ಇದ್ರೆ ಇದೊಂದು ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ? ತಿಂದಾಗ ಅನಿಸ್ಬಹುದೇನ ಏನ್ ಹಾಕಿದಾರೋ ಅಂತ ಹೇಳಿ. ಹೌದೌದು. ಸರ್ವ್ ಮಾಡ್ಕೊಡಲ್ಲ ಮೇಡಮ್? ಓಕೆ. ಒಂಥರ ನೋಡ್ಲಿಕ್ಕೆ ಇಲ್ಲಿ ಈ ಎಟ್ಟಿ ಹುಡಿಯ ಎಲ್ಲ ಚಟ್ನಿ ಮಾಡ್ತಾರಲ್ಲ ಆ ತರ ಕಾಣುತ್ತೆ ಅಲ್ವಾ? ಹೌದು. ನನಗೆ ಗೊತ್ತಾಗಬೇಕಲ್ಲ ಹಪ್ಪಳದಲ್ಲಿದೆ ಅಂತ. ಮಾಡಿದ್ದೇನೆ. ಓಕೆ. ನನ್ನ ಮಗಳದು ಫೇವರೇಟ್ ಡಿಶ್ ನಿಮಗೆ ನಮ್ಮ ಟಿವಿ ವೀಕ್ಷಕರಿಗೆ ರೀತಿಯಲ್ಲಿ ಕೊಡ್ತಾ ಇದ್ದೇನೆ. ಹಪ್ಪಳ ಚಟ್ನಿ ಚಮ್ಮಂದಿ. ಚಮ್ಮಂದಿ, ಎಸ್. ಸೊ ವೀಕ್ಷಕರೇ, ಕೇರಳದ ಒಂದು ವಿಶೇಷವಾದಂತಹ ಒಂದು ರೆಸಿಪಿ ಹಪ್ಪಳಂ ಚಮ್ಮಂದಿ ಅಂತ ಹೇಳಿದ್ರು. ಅಂದ್ರೆ ಹಪ್ಪಳದ ಚಟ್ನಿ ತುಂಬಾ ವಿಭಿನ್ನವಾಗಿದೆ ಆ್ಯಂಡ್ ಹೊಸತಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಫೇವ್ರೇಟ್ ಅಂತ ಹೇಳಿದ್ದಾರೆ ಅವರ ಮನೇಲಿರೋರಿಗೆ ಎಲ್ರಿಗೂ ಕೂಡ. ಸೊ ನಿಮಗೂ ಫೇವ್ರೇಟ್ ಆಗಬೇಕಾದ್ರೆ ಒಮ್ಮೆ ನೀವು ಟ್ರೈ ಮಾಡಬೇಕು. ಸೊ ಮಾಡ್ಕೊಳ್ಳುವ ವಿಧಾನ ಹೇಗಂತ ನೋಡ್ಕೊಂಡು ಬನ್ನಿ. ಪಪ್ಪಡಂ ಚಮ್ಮಂದಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಒಣಮೆಣಸು, ತೆಂಗಿನ ಚೂರನ್ನು ಹುರಿಯಿರಿ. ನಂತರ ಶುಂಠಿ, ಸಾಂಬಾರ್ ಈರುಳ್ಳಿ, ಕರಿಬೇವು ಹಾಕಿ ಹುರಿಯಿರಿ. ಬೆಂಕಿ ಆರಿಸಿದ ನಂತರ ಸ್ವಲ್ಪ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಣ್ಣಗಾಗಲು ಇಡಿ. ಇನ್ನೊಂದೆಡೆ ಕೇರಳ ಹಪ್ಪಳ ಅಥವಾ ಉದ್ದಿನ ಹಪ್ಪಳವನ್ನ ಕಾಯಿಸಿಟ್ಟುಕೊಳ್ಳಿ. ಹುರಿದ ಮಸಾಲೆಯನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ಹಪ್ಪಳವನ್ನು ಕೈಯಲ್ಲೇ ಕಿವುಚಿ ಪುಡಿ ಮಾಡಿಕೊಂಡು ರುಬ್ಬಿದ ಮಸಾಲೆಗೆ ಸೇರಿಸಿ ಬೆರೆಸಿಕೊಳ್ಳಿ. ಈಗ ಕೇರಳ ಸ್ಪೆಷಲ್ ಪಪ್ಪಡಂ ಚಮ್ಮಂದಿ ಊಟದ ಜೊತೆಗೆ ಸವಿಯಲು ಬಲು ರುಚಿ. ಸೊ ಹಪ್ಪಳಂ ಚಮ್ಮಂದಿ ರೆಡಿ ಆಯ್ತು. ನೆಕ್ಸ್ಟ್ ಮೊಟ್ಟೆಲಿ ಒಂದು ರೆಸಿಪಿ ರೆಡಿ ಆಗುತ್ತೆ. ಸೊ ಏನ್ ಮಾಡ್ಕೊಳ್ಳೋದು, ಹೇಗ್ ಮಾಡ್ಕೊಳ್ಳೋದು, ಏನೆಲ್ಲ ಬೇಕು ಎಲ್ಲ ನಾವು ತಯಾರಿ ಮಾಡಿಟ್ಟಿರ್ತೇವೆ. ಅಲ್ಲಿ ತನಕ ನೀವು ತಗೊಂಡೊಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಹಾಗೆಯೇ ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್ ಮತ್ತು ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಫಾರ್ ಹ್ಯಾಪಿನೆಸ್. ಸೊ ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಮೊಟ್ಟೆದೊಂದು ಕರಿ ಪದಾರ್ಥ ಮಾಡ್ತಾರಂತ ಹೇಳಿದ್ದಾರೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಬನ್ನಿ. ಎಸ್ ಮೇಡಮ್, ಸೊ ಮೊಟ್ಟೆಯ ಮಸಾಲೆ ಅಂತ ಹೇಳಿದ್ರಿ ಅಲ್ವಾ? ಎಗ್ ಮಸಾಲ. ಓಕೆ, ಸೊ ಹೇಗೆ ಮೇಡಮ್ ಸ್ಟಾರ್ಟ್ ಮಾಡುವಾಗಂದ್ರೆ? ಬಾಣಲೆಯಲ್ಲಿ. ಸೊ ಇದು ಏನ್ ಸ್ಪೆಷಾಲಿಟಿ ಇದರಲ್ಲಿ? ಇದು ಸಿಂಪಲ್ ನಿಮಗೆಲ್ಲ ಮಾಡ್ಲಿಕ್ಕೆಲ್ಲ ಈಸಿ ಆಗುತ್ತಾ? ಓಕೆ. ನೀವು ಮೊದಲೊಂದು ಎಪಿಸೋಡ್ ಅಲ್ಲಿ ಕೇಳಿದಲ್ಲ ಒಂದು ಮೊಟ್ಟೆಯ ಕತೆ. ಹೌದು. ಇನ್ನೊಂದು ಮೊಟ್ಟೆದು ಕತೆ. ಇದು ಇನ್ನೊಂದು ಮೊಟ್ಟೆಯ ಕತೆ ಆಫ್ಟರ್ ಊರಿಗೆ ಹೋಗಿ ಬಂದ ನಂತರ. ಸೊ ಇದಕ್ಕೆ ಏನು ಎಣ್ಣೆ ಬೇಕಾ? ಸ್ವಲ್ಪ ಎಣ್ಣೆ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಲ್ಲರಿಗೂ ನನ್ನನ್ನು ಅಂದ್ರೆ ತಮಾಷೆ ಮಾಡ್ಲಿಕ್ಕೆ ಲ್ಯಾಂಗ್ವೇಜ್ ಅಲ್ವಾ? ಅಲ್ಲ, ಆಕ್ಚುಲಿ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿದೆ. ಇದು ನನ್ಗೆ ತುಂಬಾ ಇಷ್ಟದ ಲ್ಯಾಂಗ್ವೇಜ್ ಇದು.
ಅಂದರೆ ಅದು ಮೀನಿಂಗ್ ಅದಕ್ಕಂದ್ರೆ ಮಲಯಾಳಿಗೆ ಇಂಗ್ಲಿಷ್ ಮಿಕ್ಸ್ ಆದಾಗ, ಕನ್ನಡ ಮಿಕ್ಸ್ ಆದಾಗ ಅಥವಾ ತುಳು ಮಿಕ್ಸ್ ಆದಾಗ ಅದು ಸ್ವಲ್ಪ ತಮಾಷೆಯಾಗಿ ಕೇಳುತ್ತೆ ಅಷ್ಟೇ. ಈರುಳ್ಳಿ ಹಾಕುವ. ಮಕ್ಕಳು ಹೇಳ್ತಾರೆ ಕನ್ನಡವನ್ನು ಕೊಲ್ಲುತ್ತದೆ ಅಂತ. ಕನ್ನಡವನ್ನು ಕೊಲ್ತಾ ಇದ್ದೀರಾ ಅಂತ ಹೇಳಿ? ಇಲ್ಲಪ್ಪ, ಯಾರು ಹೇಳಿದ್ರು? ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತನಾಡ್ತೀರಾ ನೀವು? ನಮಗೆ ಒಮ್ಮೆ ತಪ್ಪಿ ಹೋಗ್ತದೆ, ಏನೋ ವರ್ಡ್ಸ್ ಎಲ್ಲ ಆಚೆ ಈಚೆ ಹೋಗ್ತದ ಅಂತ. ಬಟ್ ಮಾತನಾಡ್ತಿರಲ್ವಾ ಕನ್ನಡ, ಅದು ಖುಷಿ ಆಗುತ್ತೆ. ಹೌದು. ಸ್ವಲ್ಪ ಉಪ್ಪು ಹಾಕ್ತೇನೆ. ಇದಾಗುವಾಗ ನಾನೊಂದೆರಡು ಐಟಮ್ ಜಜ್ಜಿ ಹಾಕ್ತೇನೆ. ಸರಿ, ಯಾಕೆ ಜಜ್ಜಿ ಹಾಕಬೇಕಾಗುತ್ತೆ? ಅಂದರೆ ಆ ಟೈಮಲ್ಲಿ ಅದರದ್ದು ಫ್ಲೇವರ್ ಸಿಗ್ತದೆ. ಓಕೆ. ಶುಂಠಿ ಹಾಕ್ತೇನೆ. 2 ಲವಂಗ. ಓಕೆ. ಮತ್ತೆ 1 ಏಲಕ್ಕಿ. ಓಕೆ. ಮತ್ತೆ ನಿಮಗೆ ಬೇಕಾದರೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಬೋದಲ್ವಾ? ಓಕೆ. ನಾನು ಹಾಕಲಿಲ್ಲ ನೋಡಿ, ನಾನು ಕುಟ್ತಾ ಇದ್ದೇನೆ. ಸರಿ. ಬೇರೆ ಮಸಾಲೆ ಎಲ್ಲ ನಾವು ಮಿಕ್ಸ್ ಮಾಡಿ ಹುಡಿ ಮಾಡಿಡ್ತೇವಲ್ಲ, ಆದ್ರೆ ಅದರ ಜೊತೆಯಲ್ಲಿ ಶುಂಠಿ ಮಿಕ್ಸ್ ಮಾಡುದಿಲ್ಲಲ್ಲ, ಅದಕ್ಕೆ ಆಗಿರ್ಬೋದು ಸ್ಪಾಟ್ಗೆ ಹುಡಿ ಮಾಡಿ ಹಾಕೋದು, ಜಜ್ಜಿ ಹಾಕೋದು. ಹೌದು. ಸೊ ಆ ಒಂದು ಸಣ್ಣ ಸಣ್ಣ ಮೆಥಡ್ ಅಲ್ಲಿ ಆ ಟೇಸ್ಟ್ ಇರುವುದು ಅಲ್ವಾ? ನೋಡಿ ಆಗಿದೆ. ಇವಾಗ ಟೊಮೆಟೊ ಹಾಕುವ. ಓಕೆ. ಕಾಯಿ ಮೆಣಸು ಹಾಕ್ತೇನೆ. ಓಕೆ. ಸ್ಪೈಸಿ ಅಲ್ಲ ಸ್ವಲ್ಪ. ಮಸಾಲ ಅಂತ ಹೇಳಿದಾಗ ಸ್ವಲ್ಪ ಸ್ಪೈಸಿ ಇದ್ರೆ ಚೆನ್ನಾಗಿರುತ್ತೆ. ಹಾಕ್ತೇನೆ. ಇದು ಜಜ್ಜಿದ್ದು. ಹೌದು. ಇವಾಗ ಕರಿ ಸೊಪ್ಪು ಹಾಕ್ತೇನೆ. ಕೇರಳದ ಈ ಫುಡ್ಗಳಲ್ಲಿ ಅಂದ್ರೆ ಕೆಲವೊಂದು ಮ್ಯಾಂಡೇಟರಿ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ ಗಳು ಹಾಕ್ತಾರೆ, ಅಂದ್ರೆ ಇದು ಹಾಕಿಯೇ ಹಾಕ್ತಾರೆ. ಅಂತದ್ದು ಇಂಗ್ರೀಡಿಯೆಂಟ್ಸ್ ಗಳು ಯಾವುದಲ್ಲ? ಕರಿ ಸೊಪ್ಪು ಆಲ್ಮೋಸ್ಟ್ ಎಲ್ಲ ಕರಿಗೆ ಹಾಕ್ತೇವೆ. ಓಕೆ. ಈರುಳ್ಳಿ ಎಲ್ಲದಕ್ಕೂ ಅದರಲ್ಲಿ ಸಾಂಬಾರು ಈರುಳ್ಳಿ, ಸಣ್ಣ ಈರುಳ್ಳಿ ಉಂಟಲ್ಲ, ಜಾಸ್ತಿ ಸಾಂಬಾರಿಗೆ ಪದಾರ್ಥಕ್ಕೆಲ್ಲ ಅದೇ ಹಾಕೋದು. ಆಮೇಲೆ ಜಿಂಜರ್ ಗಾರ್ಲಿಕ್ ಅದು ಸಹ ನಾವು ಪೇಸ್ಟ್ ಹಾಕುದಿಲ್ಲ, ಜಜ್ಜಿ ಹಾಕುದು. ಓಕೆ. ಮತ್ತೆ ಜಾಸ್ತಿಯಾಗಿ ತೆಂಗಿನಕಾಯಿ ಅಲ್ವಾ? ನೆಕ್ಸ್ಟ್ ಇನ್ನು ಇದಕ್ಕೆ ಇದು ಮೊಟ್ಟೆ ಉಂಟಲ್ಲ, ಪೀಸ್ ಮಾಡ್ತೀನಿ. ಓಕೆ. ಒಳಗೆ ಮಸಾಲೆ ಹೋಗ್ಬೇಕಲ್ಲ. ಜಾಸ್ತಿ ಸಣ್ಣದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಮತ್ತೆ ಸಿಕ್ಕುದಿಲ್ಲ, ಅದು ತಿನ್ನಲಿಕ್ಕೆ ಸಿಕ್ಕುದಿಲ್ಲ. ಸೊ ಸಾಕು. ಓಕೆ. ಮೊಟ್ಟೆ ಹಾಕ್ತೇನೆ. ಸರಿ. ಇವಾಗ ಸ್ವಲ್ಪ ಅರಿಶಿನ ಹುಡಿ ಹಾಕಿ. ಸೊ ಇದು ಅರುಣಾದವರ ಅರಿಶಿನ ಹುಡಿ. ಸ್ವಲ್ಪ ಮೆಣಸು ಹುಡಿ, ಖಾರ, ಮೆಣಸಿನ ಹುಡಿ ಅಲ್ವಾ? ಇನ್ನು ಬೇರೆ ಗರಂ ಮಸಾಲೆ ಎಲ್ಲ ಬೇಡ, ಯಾಕಂದ್ರೆ ಆಲ್ರೆಡಿ ನಾವು ಲವಂಗ ಎಲ್ಲ ಹಾಕಿದ್ದೆಲ್ಲ. ಒಂದು ಸಲ ಮುಚ್ಚಿಡುವ. ನೋಡಿ ಡ್ರೈ ಆಗಿದೆ. ನಿಮಗೆ ಗ್ರೇವಿ ಟೈಪ್ ಆದ್ರೆ ಸ್ವಲ್ಪ ನೀರು ಸೇರಿಸಬಹುದಲ್ಲ, ಆದ್ರೆ ಇದೊಂದು ಸೈಡ್ ಡಿಶ್ ಅಲ್ಲ, ಪಲ್ಯ ಟೈಪ್. ಅದು ಟೊಮೆಟೊದೆಲ್ಲ ನೀರೆಲ್ಲ ಇಳಿತದೆ ಅದರಲ್ಲಿ. ಉಪ್ಪು ಸ್ವಲ್ಪ, ಆಗ ಸ್ವಲ್ಪ ಅಲ್ಲ ನಾವು ಹಾಕಿದ್ದು, ಸ್ವಲ್ಪ ಉಪ್ಪು ಹಾಕು.
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕು. ಸೊ ಇದೊಂಥರ ಡ್ರೈ ಮಸಾಲ. ಹೌದು, ಎಷ್ಟು ಬೇಗ ಆಯಿತು, ಫಾಸ್ಟ್ ಆಯಿತು. ಹೌದು, ಸುಲಭ. ಓಕೆ, ರೆಡಿ ಅಲ್ವಾ? ಆಫ್ ಮಾಡೋದು, ಸರ್ವ್ ಮಾಡ್ಕೊಳ ಮೇಡಮ್. ಇದು ಕೂಡ ನನ್ನ ಮಗಳದೊಂದು ಸೈಡ್ ಡಿಶ್. ಓಕೆ, ಮೊಟ್ಟೆ ಮಸಾಲ. ಎಸ್. ಸೊ ವೀಕ್ಷಕರೇ, ಎಗ್ ಮಸಾಲ, ಮೊಟ್ಟೆ ಮಸಾಲ, ಡ್ರೈ ಮಸಾಲ ಬೇರೆ, ಇದು ಫಾಸ್ಟ್ ಆಗುತ್ತೆ ಆ್ಯಂಡ್ ಈಸಿನೂ ಬೇರೆ ಇದೆ. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡೆ. ಎಗ್ ಸ್ಪೈಸಿ ಮಸಾಲ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಉಪ್ಪು ಹಾಕಿ ಹುರಿಯಿರಿ. ಇನ್ನೊಂದೆಡೆ ಶುಂಠಿ, ಲವಂಗ, ಏಲಕ್ಕಿಯನ್ನು ಜಜ್ಜಿಟ್ಟುಕೊಳ್ಳಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಟೊಮ್ಯಾಟೊ, ಹೆಚ್ಚಿದ ಹಸಿಮೆಣಸು, ಜಜ್ಜಿದ ಮಸಾಲೆ, ಕರಿಬೇವು ಹಾಕಿ ಹುರಿಯಿರಿ. ಮಸಾಲೆ ಬೆಂದ ನಂತರ ಬೇಯಿಸಿದ ಮೊಟ್ಟೆ, ಅರಿಶಿನ ಪುಡಿ, ಮೆಣಸಿನ ಪುಡಿ ಹಾಕಿ ಹುರಿದು ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸರ್ವ್ ಮಾಡಿ. ಎಗ್ ಸ್ಪೈಸಿ ಮಸಾಲ. ಸೊ ಮೇಡಮ್, ನಮ್ಮ 2 ರೆಸಿಪೀಸ್ಗಳು ರೆಡಿ ಇದೆ. ಕೇರಳ ಸ್ಪೆಷಲ್ ಆಗಿ ಮಾಡಿಕೊಟ್ಟಿದ್ದೀರಾ, ಟೇಸ್ಟ್ ನೋಡುವಾಗದಲ್ವಾ? ತಗೊಳ್ಳಿ ಮೇಡಮ್. ಸೊ ಇದು ಹಪ್ಪಳಂ ಚಮ್ಮಂದಿ. ಪಪ್ಪಡಂ ಚಮ್ಮಂದಿ. ಓಕೆ, ತಗೊಳ್ಳಿ ಮೇಡಮ್. ಫಸ್ಟ್ ಟೈಮ್ ಒಂದು ಚಟ್ನಿಯಲ್ಲಿ ಇಷ್ಟು ಕ್ರಿಸ್ಪಿನೆಸ್ ಇರೋದು. ಯಾಕಂತ ಹೇಳಿದ್ರೆ ಈ ಹಪ್ಪಳ ಹಾಕಿರೋದ್ರಿಂದ ಚಟ್ನಿಯ ಒಂದು ಟೇಸ್ಟ್ನ ಜೊತೆಗೆ ಹಪ್ಪಳದ ಟೇಸ್ಟು ಬ್ಲೆಂಡ್ ಆಗುತ್ತೆ. ನೀವು ಹೇಳ್ದಾಗೆ ಈ ಹಪ್ಪಳ ಮಾತ್ರ ಇದಕ್ಕೊಂದು ಮ್ಯಾಚ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಹಪ್ಪಳದ ಟೇಸ್ಟ್ ಸ್ವಲ್ಪ ಮೈಲ್ಡ್ ಅಲ್ವಾ? ಸೊ ಅದರ ಕ್ರಿಸ್ಪಿನೆಸ್ನ ಜೊತೆಗೆ ಈ ರಾ ಕೋಕೋನಟ್ ಹಾಕಿರೋದ್ರಿಂದ, ಕಾಯಿ ಹಾಕಿರೋದ್ರಿಂದ ಸಕ್ಕದಾದಂಥ ಬ್ಲೆಂಡಿಂಗ್. ಆ್ಯಂಡ್ ಊಟಕ್ಕಂತಲ್ಲ, ಹೀಗೇನೆ ಕುತ್ಕೊಂಡು ತಿನ್ಬೋದು. ಚೆನ್ನಾಗಿದೆ ಟೇಸ್ಟ್, ವೆರಿ ನೈಸ್. ಪಕ್ಕಾ ಕೇರಳ ಫುಡ್ ಅಂತ ಗೊತ್ತಾಗುತ್ತೆ ತಿನ್ನುವಾಗ. ಸೊ ಇದರ ಟೇಸ್ಟ್ ನೋಡಲ್ವಾ? ತಗೊಳ್ಳಿ ಮೇಡಮ್. ವಾವ್, ಎಗ್ ಮಸಾಲದಲ್ಲಿ ಬೇರೆ ಬೇರೆ ಮಸಾಲಸ್ಗಳು ಬರುತ್ತೆ, ಬಟ್ ಇದು ಕೂಡ ಒಂಥರ ಡ್ರೈ ಆಗಿ ಸಿಂಪಲ್ ಟೇಸ್ಟ್. ಜಾಸ್ತಿ ಖಾರನೂ ಇಲ್ಲ, ಕಡಿಮೆ ಖಾರನೂ ಇಲ್ಲ, ಜೊತೆಗೆ ಉಪ್ಪು ಹುಳಿ. ಆಹಾ, ಚೆನ್ನಾಗಿರುವಂಥ ಬ್ಲೆಂಡಿಂಗ್ ಸೂಪರ್ ಆಗಿದೆ. ಖಂಡಿತವಾಗ್ಲೂ ನೀವು ಹೇಳಿದಾಗ ನಿಮ್ಮ ಮಗಳಿಗೆ ಇದು ಇಷ್ಟನೇ ಆಗುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರುವಂಥ ಟೇಸ್ಟ್. ರೀಸೆಂಟಾಗಿ ಈಗೆಲ್ಲ ಬರುವಂತಹ ಫುಡ್ಗಳಿಗೊಂದು ಮ್ಯಾಚ್ ಆಗುವಂಥ ಒಂದು ಟೇಸ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬ ಖುಷಿ ಆಯಿತು. ಆ್ಯಂಡ್ ಈಸಿ ಇದೆ, ನಮಗೂ ಮಾಡ್ಕೊಳ್ಬೋದು. ಸೊ ನಮ್ಮ ಅಡುಗೆ ಮನೆಗೆ ಬಂದು 2 ಸೂಪರ್ ಡೂಪರ್ ಆದಂಥ ರೆಸಿಪಿ ಹೇಳ್ಕೊಟ್ರಿ. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆ ಒಂದು ಸಣ್ಣ ಗಿಫ್ಟ್ ನಿಮಗೆ. ಥ್ಯಾಂಕ್ ಯು. ಹಾಗೆಯೇ ಇದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿಯ ಅಕ್ಕಿ ಇದು. ಸೊ ಅವರ ಕಡೆಯಿಂದ ಸೂಪರ್ ಆದಂಥ ಒಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಹೀಗೇನೆ ಬರ್ತಾ ಇರಿ. ಸೂಪರ್. ನನಗಂತೂ ಇದನ್ನು ಟ್ರೈ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಈಸಿನೂ ಇದೆ ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಟೇಸ್ಟ್. ಸೊ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಗೆಸ್ಟ್ ಆ್ಯಂಡ್ ಮತ್ತೆರಡು ರೆಸಿಪಿಗಳ ಜೊತೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ. ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.